ಇಬ್ಬರು ಗೆಳೆಯರು ಬಹಳ ದಿನಗಳ ನಂತರ ಭೇಟಿಯಾದ ಕ್ಷಣ. ಹೇ ರಾಮು, ಹೇಗಿದ್ದೀಯಾ? ಎಷ್ಟ ದಿನ ಆಯ್ತು ನಿನ್ನ ನೋಡಿ. ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ನಾ ಆರಾಮ ಅದೇನಿ ರವಿ, ನೀ ಹೇಗಿದೀಯಾ? ನಾನು ಆರಾಮ ಅದೀನಿ ಗೆಳೆಯ, ಬಹಳ ದಿನ ಆಯ್ತು ನಿನ್ನ ನೋಡಿ. ಎಲ್ಲಿ ಬೇರೆ ಎಲ್ಲಾದರೂ ಹೋಗಿದ್ದೀಯಾ? ಹೌದು ಗೆಳೆಯ, ನಾನು ಬೆಂಗಳೂರಿನಲ್ಲಿ ಸ್ವಲ್ಪ ದಿನ ಕೆಲಸಕ್ಕೆ ಹೋಗಿದ್ದೆ. ನನಗೆ ಸಂಬಳ ಉಳಿಯಲಿಲ್ಲ, ಅದಕ್ಕೆ ಮತ್ತೆ ಹೊಲದಲ್ಲಿ ಕೆಲಸ ಮಾಡಿದರೆ ಆಯ್ತು ಅಂತ ಮತ್ತೆ ಬಂದೆ. ಬಂದಿದ್ದು ಒಳ್ಳೆಯದಾಯಿತು, ಯಾಕೆಂದರೆ ನಿಮ್ಮ ತಂದೆ ತಾಯಿ ಇಬ್ಬರೇ ಆಗಿದ್ದರು. ಮುಪ್ಪಿನ ಕಾಲದಲ್ಲಿ ಮಕ್ಕಳ ಸಹಾಯ ತಂದೆ ತಾಯಿಗಳಿಗೆ ಬಹಳ ಮುಖ್ಯ. ಹೌದು ಗೆಳೆಯ, ಇವಾಗಿನ ಕಾಲದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇರೋವರೆಗೂ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಡಿ ಮನೆಗೆ ಹೋಗೋಣ, ಮನೆಯಲ್ಲಿ ಅಮ್ಮಿರುತ್ತಾರೆ. ಭೇಟಿಯಾಗೋಣ, ನೀನು ಕೂಡ ಬಹಳ ದಿನ ಆಯಿತು ಮನೆಗೆ ಬಂದು. ಬಹಳ ದಿನಗಳ ನಂತರ ಭೇಟಿಯಾದ ಗೆಳೆಯಂದಿರು ಮನೆಗೆ ಹೊರಟರು. ಬಾ ಗೆಳೆಯ, ಇದು ನನ್ನ ಮನೆ. ಮೊದಲು ಊರಲ್ಲಿ ಇದ್ದೆವು, ಇವಾಗ ಇಲ್ಲಿ ಮನೆ ಕಟ್ಟಿಸಿದ್ದೇವೆ, ಒಳಗಡೆ ಬಾ. ಅಮ್ಮ,